ಮಂಗಳೂರಿನಲ್ಲಿ ಅರಣ್ಯ ನಾಶದಿಂದ ಎದುರಾಗಿದೆ ಭೀಕರ ಅನಾಹುತ. ಮಂಗಳೂರು ನಗರದಲ್ಲಿ ಏರ್ತಾ ಇದೆ ಬಿಸಿಲ ತಾಪಮಾನ, ಕುಗ್ಗುತ್ತಿದೆ ಆಮ್ಲಜನಕದ ಪ್ರಮಾಣ. ಭಾರಿ ಕಟ್ಟಡಗಳ ಮುಂದೆ ನೆಲಸಮವಾದ ಅರಣ್ಯ. ಮಂಗಳೂರಿನಲ್ಲಿ ಎಷ್ಟು ಪ್ರಮಾಣದ ಅರಣ್ಯವಿದೆ ಗೊತ್ತಾ? ಕೇಳಿದ್ರೆ ಆಶ್ಚರ್ಯ ಆಗ್ತೀರಾ. ಈ ಬಗ್ಗೆ ಅಧ್ಯಯನವೊಂದರ ಕಂಪ್ಲೀಟ್ ರಿಪೋರ್ಟ್ಸ್ ಇಲ್ಲಿದೆ. ಬಯಲು ಸೀಮೆ ಆಗಲಿದೆಯಾ ಮಂಗಳೂರು ನಗರ? ಮರಗಳ ಕೊರತೆಯಿಂದ ಶುದ್ಧ ಆಮ್ಲಜನಕಕ್ಕೆ ಪರದಾಟ. ಪಾಲಿಕೆಯ ಸಾರ್ವಜನಿಕ ಪ್ರದೇಶದಲ್ಲಿ ಕೇವಲ 6.24% ಅರಣ್ಯ. ಹಸಿರಿದ್ದರೆ ಉಸಿರು ಎಂಬ ಮಾತನ್ನ ಮರೆತಂತಿದೆ ಮಂಗಳೂರು ಮಹಾನಗರ ಪಾಲಿಕೆ. ಅರಣ್ಯವನ್ನ ರಕ್ಷಿಸಿ ಎಂಬ ಬರಹಗಳು ಕೇವಲ ಬ್ಯಾನರ್ ಫ್ಲೆಕ್ಸ್ಗಳಿಗೆ ಸೀಮಿತವಾದಂತಿದೆ. ಅರಣ್ಯವಿಲ್ಲದೇ ಇದ್ರೆ ನಾವಿಲ್ಲ ಎಂಬ ಮಾತಿನ ಸತ್ಯಾಸತ್ಯತೆ ಅರಿವಿದ್ರೂ ಅರಣ್ಯವನ್ನ ಉಳಿಸಲು ಮುಂದಾಗ್ತಾ ಇಲ್ಲ ಸರ್ಕಾರ. ಅರಣ್ಯವಿಲ್ಲದ ಮಂಗಳೂರನ್ನೊಮ್ಮೆ ಊಹಿಸಿಕೊಳ್ಳಿ. ಪ್ರಾಣಿ ಪಕ್ಷಿಗಳೇ ಇಲ್ಲದ ಮಂಗಳೂರಿನಲ್ಲಿ ಉಸಿರಾಡಲು ಮನುಷ್ಯರು ಪರದಾಡುವ ಪರಿಸ್ಥಿತಿ ಮಂಗಳೂರಿನಲ್ಲಿ ಕೆಲವೇ ವರ್ಷಗಳಲ್ಲಿ ಎದುರಾಗಬಹುದು. ಇದು ಆಶ್ಚರ್ಯ, ಆತಂಕವಾದರೂ ಕೂಡ ಕಟು ಸತ್ಯ. ಹೌದು, ಮಂಗಳೂರಿನಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದ ಸಹಕಾರದಲ್ಲಿ ಟ್ರೀ ಕೌಂಟ್ ಮಂಗಳೂರು ಎಂಬ ಪುಸ್ತಕವನ್ನ ಹೊರತರಲಾಗಿದೆ. ನಿಟ್ಟೆ ವಿಶ್ವವಿದ್ಯಾಲಯದ ನುಕ್ಸರ್ ರಿಸರ್ಚ್ ಸೆಂಟರ್ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಸ್ಮಿತಾ ಹೆಗ್ಡೆ ಇವರ ನೇತೃತ್ವದಲ್ಲಿ ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳ ಸಹಕಾರದಿಂದ ಮರಗಳ ಲೆಕ್ಕವನ್ನ ಹಾಕಲಾಗಿತ್ತು. ಈ ಲೆಕ್ಕಾಚಾರದಲ್ಲಿ ಕಂಡುಬಂದ ಕಟು ಸತ್ಯವೇನೆಂದರೆ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಟ್ಟು 60 ವಾರ್ಡ್ನ 50 ವಾರ್ಡ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ 6.24% ಮರಗಳಿದ್ದಾವೆ. ಅದರಲ್ಲಿ 19,171 ವಿವಿಧ ಜಾತಿಯ ಮರಗಳಿದ್ದಾವೆ. ಖಾಸಗಿ ಪ್ರದೇಶದಲ್ಲಿ ಒಟ್ಟು 41.09% ಮರಗಳು ಇದೆ. ಇದು ಮುಂದಿನ ದಿನಗಳಲ್ಲಿ ಕಟ್ಟಡ ಅಥವಾ ಇತರೆ ಕಾಮಗಾರಿಗೆ ಬಲಿಯಾಗಬಹುದು. ಅರಣ್ಯಗಳೆಲ್ಲ ನಾಶವಾಗಿ ಈಗ ಉಳಿದಿರುವ ಅರಣ್ಯದಲ್ಲಿ 41% ಖಾಸಗಿ ಜಮೀನಿನಲ್ಲಿದೆ. ಆ ಮರಗಳು 1-2 ವರ್ಷಗಳಲ್ಲಿ ನಾಶವಾಗಿ ಹೋಗಬಹುದು. ಹಾಗೇನಾದ್ರೂ ಆದ್ರೆ ಇಲ್ಲಿ ಅರಣ್ಯ ಉಳಿಯೋದು ಕೇವಲ 6.24%. ಅಂತಹ ಪರಿಸ್ಥಿತಿ ಬಂದ್ರೆ ನಮ್ಮ ದುಸ್ಥಿತಿ ಏನಾಗಬಹುದು? ಒಂದೇ ವರ್ಷದಲ್ಲಿ ನಮಗೆ ಹಂಪನಕಟ್ಟೆಯಿಂದ ಫಳ್ನೀರಲ್ಲಿ ಯಾವ ಮರನೂ ಕಾಣ್ತಾ ಇಲ್ಲ. ಅಲ್ಲಿ ಒಂದು ಆಟೋ ಸ್ಟೇಷನ್ ಇತ್ತು, ಆ ಆಟೋ ಹತ್ರ ಒಂದು 2 ಮರ ಇತ್ತು. ಈಗ ಫುಟ್ಪಾತ್ ಮಾಡೋಕ್ಕೆ ಅದು ಕೂಡ ತೆಗೆದಿದ್ದಾರೆ. ಸೊ ದೇರ್ ಆರ್ ನೋ ಟ್ರೀಸ್ ಎಟ್ ಆಲ್ ಇನ್ ದಿಸ್ ಸಿಟಿ. ಸೊ ಆರ್ ವಿ ನಾಟ್ ಪ್ಲ್ಯಾನಿಂಗ್ ಸಿಟಿ? ಪ್ಲ್ಯಾನ್ ಅಂತ ಹೇಳುವಾಗ ಇದು ಯಾಕೆ ಮರ ಬರ್ತಾ ಇಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ಇಸ್, ಇಲ್ಲ ಅಂತ ಹೇಳೋದಕ್ಕಿಂತ ವಾಟ್ ಈಸ್ ದ ಆಲ್ಟರ್ನೇಟಿವ್? ಈಗ ಆ್ಯಸ್ ಅಕಾಡೆಮಿಷಿಯನ್ಸ್, ಆ್ಯಸ್ ಸೈಂಟಿಸ್ಟ್, ಅದಿಲ್ಲ ಇದಿಲ್ಲ ಅಂತ ಗಲಾಟೆ ಮಾಡುವ ಹಾಗೆ ನಾವು ಆ್ಯಕ್ಟಿವಿಸ್ಟ್ ಅಲ್ಲ. ಆದರೆ ಇದು ಹೀಗೆ ವರ್ಕೌಟ್ ಆಗ್ತಾ ಇಲ್ಲ, ವಾಟ್ ಈಸ್ ದ ಆಲ್ಟರ್ನೇಟಿವ್ ಅಂತ ಆಲೋಚನೆ ಮಾಡಬೇಕಾದ್ರೆ ನಮಗೆ ಒಂದು ಡೇಟಾ ಬೇಕಾಗುತ್ತೆ. ಸೊ ಟೌನ್ ಪ್ಲಾನರ್ಸ್ ಆಲ್ಸೋ ಮೈಟ್ ಫೈಂಡ್ ದಿಸ್ ಯೂಸ್ಫುಲ್ ಡೇಟಾ ಟು ಸೇ ದ್ಯಾಟ್ ದಿಸ್ ರೆಗ್ಯುಲರ್ ಮಾಡೆಲ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಆನ್ ದ ರೋಡ್ ಸೈಡ್ ಈಸ್ ನೋ ಲಾಂಗರ್ ಅ ಫೀಸಿಬಲ್ ಮಾಡೆಲ್. ಸೊ ವಾಟ್ ಈಸ್ ದ ಆಲ್ಟರ್ನೇಟಿವ್? So maybe in every urban area you need to have a dedicated allocated space where you can grow trees in an undisturbed fashion. So ಹೀಗೆ ನಾವು ಟೌನ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಮತ್ತು ಪ್ರತಿ ವಾರ್ಡಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ, ಪಾಪ್ಯುಲೇಷನ್ ಸ್ಟಡಿ ಮಾಡಿದ್ದೀವಿ, ಮತ್ತು ಮೇಲ್ ಫಿಮೇಲ್ ರೇಷಿಯೋ ಮಾಡಿದ್ದೀವಿ, ಮತ್ತು ಎಷ್ಟು ಸ್ಕ್ವೇರ್ ಫೀಟ್ ಏರಿಯಾ ಇದೆ, ಮತ್ತು ಪರ್ ಪರ್ಸನ್ ಟ್ರೀ ರೇಷಿಯೋ. ಈಗ ಒಂದು ಮನುಷ್ಯನಿಗೆ 1 ಟ್ರೀ ಆದರೂ ಇದೆಯಾ ಅಂತ ಒಂದು ಲೆಕ್ಕ ಮಾಡಿದ್ದೀವಿ. So those are some of the findings. Then when trees are not there, I was very curious to know what is happening to the temperature. So temperature ಬಗ್ಗೆ ಕೂಡ ನಾವು increase in temperature or decrease in temperature, ಬೇರೆ ಊರಿಂದ ಮಂಗಳೂರಿಗೆ ಬರೋರು ಇವ್ರು ಯಾಕಪ್ಪ ಇಷ್ಟು ಒದ್ದಾಡ್ತಾ ಇದ್ದಾರೆ, ಎಲ್ಲ ಗ್ರೀನ್ ಇದೆಯಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಬಾಂಬೆಲಿ ಇಷ್ಟು ಇಲ್ಲ, ಇವ್ರಿಗೆ ಇಷ್ಟಾದರೂ ಗ್ರೀನ್ ಇದೆ, ಯಾಕೆ ಇವರು ಪರದಾಡ್ತಾ ಇದ್ದಾರೆ ಅಂತ. ಬಟ್ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, tree is something that you cannot create overnight. Cutting we can do within 5 minutes. ಬಟ್ ನಮಗೆ 20 ವರ್ಷದ ನಂತರ ಏನು ಬೇಕು ಅಂತ ನಮ್ಗೆ ಅನಿಸುತ್ತೆ, ಅದು ನಾವು ಇವಾಗಲೇ ಪ್ಲ್ಯಾನ್ ಮಾಡಬೇಕು ಮರಗಳ ಬಗ್ಗೆ. ಅದು ಆಮೇಲೆ ರಪ್ಪಾಗಿ ಹುಟ್ಟಿ ಅದು ಬೇಗ ಎಲ್ಲ ಗ್ರೀನ್ ಆಗೋದು ಅದಂತೂ ಆಗೋದೇ ಇಲ್ಲ. ಹಾಗಾಗಿ ನಾವು ದಿಸ್ ಇಸ್ ದ ರೈಟ್ ಟೈಮ್ ಟು ಡೂ ಪ್ಲ್ಯಾನಿಂಗ್
when we are seeing a change. ಬೃಹತ್ ಕಟ್ಟಡಗಳು, ರಸ್ತೆಗಳು ಹೀಗೆ ಅಭಿವೃದ್ಧಿಯ ನೆಪದಲ್ಲಿ ಮಂಗಳೂರಿನಲ್ಲಿ ಅರಣ್ಯಗಳ ಮಾರಣ ಹೋಮವೇ ನಡೆದಿದೆ. ಕಟ್ಟಡ ಕಾಮಗಾರಿಗಳ ಆರ್ಭಟದಿಂದ ಅರಣ್ಯವು ನೆಲಕಚ್ಚಿ ಹೋದ್ರೂ ನಿಯಮ ಪಾಲಿಸುವಲ್ಲಿ ಪಾಲಿಕೆ ಎಡವಿದೆ. ಅರಣ್ಯ ಇಲಾಖೆ ಮೌನಕ್ಕೆ ಜಾರಿದೆ. ಈಗಾಗಲೇ ಮಾಡಿರುವ ಸರ್ವೆ ಪ್ರಕಾರ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಇತರೆ ವಿಚಾರದಿಂದ ಮರಗಳ ನಾಶವಾಗಿ ಹವಾಮಾನ ವೈಪರೀತ್ಯಗಳು ಆಗ್ತಾ ಇದೆ. ನಗರದ ದೇರೇಬೈಲ್, ಡೊಂಗರಕೇರಿ, ಕದ್ರಿ ಕಂಬಳ ವಾರ್ಡ್ನಲ್ಲಿ ಮರಗಳ ಸಂಖ್ಯೆ ತೀರಾ ಕಡಿಮೆಯಾಗಿದ್ದು, ಈ ಭಾಗದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ 3% ತಾಪಮಾನ ಏರಿಕೆಯಾಗಿದೆ. ತಿರುವೈಲ್, ಬಜಾಲ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಇಲ್ಲದ ಕಾರಣ ಇಲ್ಲಿ ಸರ್ವೆ ಪ್ರಕಾರ ತಾಪಮಾನ ಕಡಿಮೆಯಾಗಿದೆ. ಮಂಗಳೂರಿನಲ್ಲಿ ಬಿಸಿಲ ತಾಪಮಾನ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣವೇನೆಂಬ ಸತ್ಯವನ್ನ ನಾವು ಅರಿತುಕೊಳ್ಳುವಲ್ಲಿ ಸೋಲ್ತಾ ಇದ್ರೂ ಇಂತಹ ಪರಿಸ್ಥಿತಿ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ಮಂಗಳೂರು ಮರುಭೂಮಿಯಂತಾಗೋದ್ರಲ್ಲಿ ಸಂಶಯವೇ ಇಲ್ಲ. 10-20 ವರ್ಷಗಳು ಕಳೆದ್ರೆ ಮಂಗಳೂರು ಮಾನವ ವಾಸ ಯೋಗ್ಯವಲ್ಲದ ಪ್ರದೇಶವಾಗಿ ಘೋಷಿಸಲ್ಪಟ್ಟರೂ ಕೂಡ ಅಚ್ಚರಿಯಿಲ್ಲ. ನೋಡಿ, ಎಲ್ಲೇ ಹೋದ್ರೂ ನಾವು ಮರ ಕಡಿತೇವೆ ಮತ್ತು ಅದರ ಬದಲಿಗೆ 10 ಗಿಡ ನೆಡ್ತೇವೆ ಅಂತ ಹೇಳ್ತಾರೆ. ನೀವು ನನಗೆ ಒಂದು ಉದಾಹರಣೆ ಕೊಟ್ಟರೆ ನಾನು ನಿಮಗೆ ಹೇಳಿದನ್ನು ಕೊಡ್ತೇನೆ. ಯಾಕಂದರೆ ಇವರು ಸುಮ್ಮನೆ ಹೇಳೋದು ಮಾತ್ರ, 1 ಗಿಡ ಕಡಿತೇವೆ, ನಾವು 10 ಗಿಡ ನೆಡ್ತೇವೆ, ಅದರ ಅಂಥದ್ದು ಎಲ್ಲಿ ಸಹ ಆಗಲಿಲ್ಲ ಈಗ ತನಕ. ಸೊ ಅವರು ಖಾಲಿ ಹೇಳೋದು ಮಾತ್ರ. ಅದಕ್ಕೆ ಪ್ರೂಫ್ ಏನಂದರೆ ಈಗ ಬಂದದ್ದು ರಿಪೋರ್ಟ್ 6.24% ಅಷ್ಟೇ ಉಳಿದಿದೆ ಗ್ರೀನರಿ. ಅಲ್ಲ, ನಾವು ಅರಣ್ಯ ಇಲಾಖೆ ಮಾತ್ರ ಅಂತಲ್ಲ, ಇದು ಎಲ್ಲ ಇಂಡಿವಿಜುವಲ್ ಇದು ಜವಾಬ್ದಾರಿ. ಅರಣ್ಯ ಇಲಾಖೆ ಒಟ್ಟಿಗೆ ನಾವು ಸೇರಬೇಕು, ಆವಾಗ ಮಾತ್ರ ಗ್ರೀನರಿಯನ್ನು ಇನ್ಕ್ರೀಸ್ ಮಾಡಲಿಕ್ಕಾಗ್ತದೆ. ಎಲ್ಲರಿಗೆ ಅವರ ಮನೆ ಮುಂದೆ ಮರ ಬೇಡ, ಹಾಗಾದರೆ ಇವರಿಗೆ ಕಾಂಕ್ರೀಟ್ ರೋಡ್ ಮಾತ್ರ ಸಾಕು. ನಮ್ಮ ಮಕ್ಕಳಿಗೆ ಏನು ಬೇಕು ಹೇಳಿ? ಒಳ್ಳೆ ರೋಡ್ ಬೇಕಾ, ಇಲ್ಲದ್ರೆ ಒಳ್ಳೆ ಗಾಳಿ ಮತ್ತು ಒಳ್ಳೆ ನೀರು ಬೇಕಾ? ಅರಣ್ಯದ ರಕ್ಷಣೆಗಾಗಿ ಅರಣ್ಯ ಇಲಾಖೆ ಇದ್ದು ಇಲ್ಲದಂತಾದ್ರೆ ಸರ್ಕಾರ ತನ್ನ ಲಾಭ ಗಳಿಸುವಿಕೆಯ ದೃಷ್ಟಿಕೋನದಲ್ಲಿಯೇ ಇದೆ ವಿನಃ ಭೂಮಿಯನ್ನ ರಕ್ಷಿಸುವ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇಲ್ಲ. ಮರಗಳ ನಾಶದ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿ ಸೂಕ್ತ ಕ್ರಮವನ್ನ ಶೀಘ್ರವೇ ಕೈಗೊಂಡು ಪರಿಸರದ ಉಳಿವಿಗೆ ಬದ್ಧರಾಗಲಿ ಎಂಬುದೇ ನಮ್ಮ ಆಶಯ. ಶರತ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.